7 ವರ್ಷದಿಂದ ಔಷಧಿ ತಗೊಳ್ದಾಗ ಕಡಿಮೆ ಆಗುತ್ತೆ, 8 ವರ್ಷದಿಂದ ಔಷಧಿ ತಗೊಂಡಾಗ ಕಡಿಮೆ ಆಗುತ್ತೆ, ತಿರ್ಗಾ ಜಾಸ್ತಿ ಬರುತ್ತೆ, ಪುನಃ ಜಾಸ್ತಿ ಆಗುತ್ತೆ. 8 ವರ್ಷಗಳಿಂದ ಇವರಿಗೆ ಸೂರಿಯಾಸಿಸ್ ಕಡಿಮೆ ಆಗ್ತಾ ಇರಲಿಲ್ಲ. ತುಂಬಾ ಕಡೆ ತೋರಿಸಿದ್ದಾರೆ, ಔಷಧಿ ಕೂಡ ತಗೊಂಡಿದ್ದಾರೆ, ಕಡಿಮೆ ಆಗ್ತಾ ಇಲ್ಲ. ಸೊ ನಾಟಿ ಔಷಧಿಯಲ್ಲಿ ಇವರಿಗೆ ಕಡಿಮೆ ಆಗಿದೆ. ಇವಾಗ ನೋಡ್ಬೋದು ನೀವು, ಬಿಫೋರ್ ಆಫ್ಟರ್ಸ್ ವಿಡಿಯೋಸ್ ಕೂಡ ಇದೆ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಹೇಗಿದೆ ಅಂತ. ಎಲ್ಲ ಹೊರಟಾಯ್ತು, ಏನು ಇಚ್ಚಿಂಗ್ ಇಲ್ಲ, ಕಡ್ತಾ ಏನೂ ಆಗ್ತಾ ಇಲ್ಲ. ಇದ್ರಲ್ಲಿ ಜಾಸ್ತಿ ಇತ್ತು, ಇಲ್ಲೂ ಇತ್ತು. ಹೊಟ್ಟೆ ಮೇಲೆ ಇತ್ತಲ್ಲ, ತೋರಿಸಿ ಸ್ವಲ್ಪ. ಇಲ್ಲ, ಹೊಟ್ಟೆ ಮೇಲೆ ಎಲ್ಲೂ ಇಲ್ವಲ್ಲ, ಹಿಂದ್ಗಡೆ ಬೆನ್ನೆಲ್ಲ ಅದು ಉಂಟಾಗಿದೆ. ತೋರಿಸಿ ನೋಡೋಣ. ಓಹೋ, ಏನು ಇಲ್ಲ, ಎಲ್ಲ ಹೊರಟಾಗಿದೆ, ಕ್ಯೂರ್ ಆಗಿ. ಈ ಕೈಲಿ ತುಂಬಾ ಜಾಸ್ತಿ ಇತ್ತಲ್ಲ, ಇದರಲ್ಲಿ ಇಲ್ಲಿತ್ತು ಮತ್ತೆ ಕಾಣ್ತಾ ಇಲ್ಲ. ಹಾ ಇಲ್ಲಿತ್ತು ಜಾಸ್ತಿ, ಅಲ್ಲೆಲ್ಲ ಇತ್ತು ಜಾಸ್ತಿ. ಹೌದು, ಅಲ್ಲೂ ಇತ್ತು, ಇಲ್ಲಿ ಆಮೇಲೆ ಇಲ್ಲೆಲ್ಲ ಇತ್ತು ಫುಲ್ಲು. ಎಲ್ಲ ಇದ್ಕಿದಂಗೆ ಮಾಯ ಆಗೋಯ್ತು. ಆಮೇಲೆ ಇಲ್ಲ ಸ್ವಲ್ಪ ಇತ್ತು, ಎಲ್ಲಾ ಕಡೆ ಇದ್ಕಿದಂಗೆ ಮಾಯ ಆಗೋಯ್ತು. ಮಾಯ ಆಗೋಯ್ತಾ? ಮನೆಯವರೆಲ್ಲ ಅದೇ ಖುಷಿ ಪಟ್ರು.